ಇವತ್ತೊಂದು ಹೊಸ ಥರದ ಮೆದುಮೆದುವಾಗಿರುವಂತಹ ಪದರ ಚಪಾತಿ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೇನೆ. ತುಂಬಾ ಸುಲಭವಾಗಿ ಮಾಡ್ಬೋದು. ಕಾಯಿ ತುರಿಯನ್ನು ಹಾಕಿ ಮಾಡುವಂತಹ ಈ ಪದರ ಚಪಾತಿ ಅಥವಾ ಈ ಮೆದು ಚಪಾತಿ ಇದೆಯಲ್ವಾ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸುಲಭ ಇದೆ. ಹಾಗೆಯೇ ಇದನ್ನ ತಿನ್ನೋದಕ್ಕೆ ನಮಗೆ ಪಲ್ಯ ಆಗಲಿ ಚಟ್ನಿ ಆಗಲಿ ಯಾವುದೂ ಬೇಕಾಗಿಲ್ಲ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಒಂದು ಹೊಸ ಥರದ ಪದರ ಚಪಾತಿನ ತುಂಬಾ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು 1 ರಿಂದ 1.5 ಕಪ್ಪಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಅದನ್ನೊಂಚೂರು ಬಿಸಿ ಮಾಡ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೇನೆ. ತುಪ್ಪ ಒಂಚೂರು ಬಿಸಿ ಆಗಲಿ. ತುಪ್ಪ ಚೂರು ಬಿಸಿಯಾದ ನಂತರ ಕಾಯಿ ತುರಿ ಇರುತ್ತಲ್ವ, ಅದನ್ನ ಹಾಕೊತಾ ಇದ್ದೇನೆ. 1.5 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕೊತಾ ಇದ್ದೇನೆ. ಇದನ್ನು ಒಂಚೂರು ನಾವು ಹುರಿದ್ಕೋಬೇಕು. ಒಂಚೂರು ಇದು ಡ್ರೈ ಆಗಬೇಕಂದ್ರೆ ಚೂರು ರೋಸ್ಟ್ ಆಗಬೇಕು. ಆ ನೀರಿನ ಅಂಶ ಅಥವಾ ಹಾಲಿನ ಅಂಶ ಇರುತ್ತಲ್ವ, ಅದೊಂಚೂರು ಡ್ರೈ ಆಗಬೇಕು. ನೋಡಿ, ಇಷ್ಟು ಸಾಕು. ಇವಾಗ ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಇದೊಂಚೂರು ನಾವು ತಣ್ಣಗೆ ಮಾಡ್ಕೊಳ್ಳೋಣ. ಒಳ್ಳೆ ತುಪ್ಪದಲ್ಲಿ ಕಾಯಿ ತುರಿಯನ್ನು ನಾವು ಫ್ರೈ ಮಾಡಿರುವಂಥದ್ದು ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇದನ್ನ ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಪುಡಿ ಮಾಡ್ಕೋಬೇಕು. ಇದು ಬೆಚ್ಚಗೆ ಇದೆ, ಒಂಚೂರು ತಣ್ಣಗಾಗಲಿ. ಮಿಕ್ಸಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೇನೆ, ತಣ್ಣಗಾಗಲಿ. ಈಗ ಇದು ಸ್ವಲ್ಪ ತಣ್ಣಗಾಗಿದೆ. ನಾನು ಇದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೇನೆ. ಫುಲ್ಲು ತುಂಬ ಗ್ರೈಂಡ್ ಮಾಡ್ಕೋಬಾರ್ದು, ಯಾವ ಥರ ಗ್ರೈಂಡ್ ಮಾಡ್ಕೋಬೇಕು ಅಂತ ತೋರಿಸ್ತೇನೆ. ನೋಡಿ, ಈ ಥರ ಪುಡಿ ಆಗಬೇಕು. ಈ ಥರ ಉದುರುದ್ರಾಗುತ್ತಲ್ವ, ಈ ಥರ ಪುಡಿ ಆಗಬೇಕು. ಕಾಯಿ ತುರಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಈ ಪದರ ಚಪಾತಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಚಿಟಿಕೆ ಅರಿಶಿನ ಪುಡಿ ಕಲ್ಲರಿಗೆ. ಮತ್ತು ಇವಾಗ ಶೀತ ಕಫ ಟೈಮ್ ಅಂದರೆ ಚಳಿ ಟೈಮ್ ಆಗಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅರಿಶಿನ ಪುಡಿಯನ್ನು ಹಾಕೊಳ್ಳೋದ್ರಿಂದ. ಫಸ್ಟ್ ಚೂರು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ ಇದನ್ನ. ಈಗ ಯಾವ ಕಪ್ಪಲ್ಲಿ ನಾವು ಹಿಟ್ಟನ್ನು ತಗೊಂಡಿದ್ದೀವಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ತಗೊತಾ ಇದ್ದೇನೆ. ಸ್ವಲ್ಪ ಬಿಸಿ ಇದೆ ಈ ನೀರು. ಬಿಸಿ ನೀರನ್ನೇ ಹಾಕ್ಕೊಂಡ್ರೆ ಮೆತ್ತಗೆ ಬರುತ್ತೆ ಚಪಾತಿ. ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳೋಣ. ಎಲ್ಲದನ್ನು ಒಟ್ಟಿಗೆ ಹಾಕೊಳ್ಳೋದು ಬೇಡ. ಫಸ್ಟ್ ಒಂದು 1/4 ಭಾಗದಷ್ಟು ನೀರನ್ನು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೇನೆ. ನೀಟಾಗಿ ಕಲಿಸ್ಕೊಳ್ಳಿ. ಉಳಿದಿರೋ ನೀರನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೇನೆ. ನೋಡಿ, ಮೊದಲಿಗೆ ಈ ಥರ ಕೈಯಲ್ಲಿ ಅಂಟು ಥರ ನಾವಿದನ್ನ ಕಲಿಸ್ಕೋಬೇಕು. ಒಂದ್ಸರಿ ಅದಕ್ಕೆ ಬಂದ ನಂತರ ಇದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೋದು, ಅಥವಾ ಜಾಸ್ತಿ ಬೇಡ ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ಇದನ್ನ ನೀಟಾಗಿ ನಾವು ನಾದ್ಕೋಬೇಕು. ಆವಾಗ ಮೆತ್ತಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ. ನೋಡಿ, ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಹಿಟ್ಟು ಎಷ್ಟು ಮೆತ್ತಗಾಗಿದೆ ಅಂತ. ಒಂದು ವೇಳೆ ತುಂಬ ಮೆತ್ತಗಾಗಿದ್ದರೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ. ಹಾಗೆಯೇ ತುಂಬ ಗಟ್ಟಿಯಾಗಿದ್ದರೆ ಒಂಚೂರು ನೀರನ್ನು ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೋದು. ಈ ಥರ ಮೆತ್ತಗೆ ಹಿಟ್ಟನ್ನು ನಾದ್ಕೊಂಡ್ರೆ ಚಪಾತಿ ತುಂಬಾ ಅಂದರೆ ಪದರ ಚಪಾತಿ ತುಂಬಾ ಮೆದುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟೆಷ್ಟು ಮೆತ್ತಗಾಗಿದೆ ಅಂತ. ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನ ನಾವು ನೆನೆಸಿಡುವಂಥ ಅವಶ್ಯಕತೆ ಇಲ್ಲ. ಇವಾಗಲೇ ಚಪಾತಿನ ಮಾಡ್ಕೋಬಹುದು. ತುಂಬ ದೊಡ್ಡ ಉಂಡೆ ಬೇಡ, ಮೀಡಿಯಮ್ ಸೈಜ್ ಉಂಡೆನ ಮಾಡ್ಕೊಳ್ಳೋಣ. ರೌಂಡಾಗಿ ಈ ಥರ ಉಂಡೆಗಳನ್ನು ಮಾಡ್ಕೋಬೇಕು. ಉಂಡೆನ ಮಾಡ್ಕೊಂಡಾದ ನಂತರ ಇದನ್ನ ಒಂಚೂರು ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಒಣ ಹಿಟ್ಟಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀಟಾಗಿ ನಾವಿದನ್ನ ಚಪಾತಿನ ಲಟ್ಟಿಸ್ಕೋಬೇಕು. ನೋಡಿ, ಮೊದಲು ಈ ಥರ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಇವಾಗ ಮಿಡ್ಲಲ್ಲಿ ಈ ಥರ ನಾವು ಕಾಯಿ ತುರಿನ ಹಾಕೋಬೇಕು. ಈಗ ಒಂದು ಸೈಡಿಂದ ಇದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಒಂದು ಸೈಡ್ ನಾವು ಈ ಥರ ಫೋಲ್ಡ್ ಮಾಡ್ಕೊಂಡಾಗಿದೆ. ಇವಾಗ ಇದರ ಮೇಲೆ ಮತ್ತೆ ನಾವು ಈ ಕಾಯಿ ತುರಿನ ಉದುರಿಸ್ಕೋಬೇಕು ಈ ಥರ.
ನೀವು ಒಂದು ವೇಳೆ ಈ ಕಾಯಿ ತುರಿಗೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಬೇಕಾದರೂ ಮಿಕ್ಸ್ ಮಾಡಿಕೊಂಡು ಉದುರಿಸ್ಕೋಬೋದು, ಸ್ವೀಟ್ ಆಗುತ್ತೆ ಆವಾಗ ಚಪಾತಿ. ಪಲ್ಯ ಚಟ್ನಿ ಏನೂ ಬೇಕಾಗಲ್ಲ ನಮಗೆ ತಿನ್ನೋದಕ್ಕೆ. ಇವಾಗ ಈ ಪೋರ್ಷನ್ ಇದೆಯಲ್ವಾ, ಅದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆ. ಹೀಗೆ ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಂಡ್ಬಿಡೆ. ಇದನ್ನ ಇವಾಗ ಮತ್ತೆ ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಹೀಗೆ ಮತ್ತೆ ಸ್ವಲ್ಪ ಒಣ ಹಿಟ್ಟಿಗೆ ಈ ಥರ ಕೋಟ್ ಮಾಡ್ಕೊಂಬಿಡಿ. ಈಗ ಇನ್ನೊಂದು ಸರಿ ಇದನ್ನ ಸ್ವಲ್ಪ ನಾವು ಲಟ್ಟಿಸ್ಕೋಬೇಕು. ತುಂಬ ದೊಡ್ಡದೇನು ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗಿದು ಸ್ಕ್ವೇರ್ ಟೈಪೇ ಬರುತ್ತೆ, ಬಟ್ ಏನು ತೊಂದರೆ ಇಲ್ಲ. ನೋಡಿ ಇಷ್ಟು ಸಾಕು. ಇಷ್ಟು ದೊಡ್ಡದಾಗಿ ನಾವು ಲಟ್ಟಿಸ್ಕೊಂಡ್ರೆ ಸಾಕು. ತುಂಬ ತೆಳ್ಳಗೆ ಮಾಡೋಕ್ಕೆ ಹೋದ್ರೂ ಚಪಾತಿ ಹರಿದೋಗುತ್ತೆ. ಈಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು, ಅಂದರೆ ತವನ ಇಟ್ಬಿಟ್ಟು ಅದನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅದಾದ ನಂತರ ಅದಕ್ಕೊಂದು ಸ್ವಲ್ಪ ತುಪ್ಪನ ಈ ಥರ ಸವರ್ಕೋಬೋದು. ಈಗ ಈ ಪದರ ಚಪಾತಿನ ಹಾಕೊತಾ ಇದ್ದೇನೆ. ನಿಮಗೆ ತುಂಬ ತೆಳ್ಳಗೆ ಬೇಕಾದರೆ ತೆಳ್ಳಗೂ ಮಾಡ್ಕೋಬೋದು, ಅಥವಾ ನಿಮಗೆ ಅಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲದಿದ್ದರೆ ಸ್ವಲ್ಪ ದಪ್ಪ ಆದರೂ ತೊಂದರೆ ಇಲ್ಲ, ಚೆನ್ನಾಗೇ ಬರುತ್ತೆ. ಇದರ ಮೇಲೆ ಕೂಡ ಒಂಚೂರು ನಾವು ತುಪ್ಪನ ಸವರ್ಕೋಬೋದು, ಚೆನ್ನಾಗಾಗುತ್ತೆ. ಕಾಯಿ ಮತ್ತು ತುಪ್ಪದ ಫ್ಲೇವರ್ ಇದೆಯಲ್ವ, ನಿಮಗೆ ಅದ್ಭುತ ರುಚಿಯನ್ನು ಕೊಡುತ್ತೆ. ಒಂದು ಸೈಡ್ ಚೂರು ಕಾದ ನಂತರ ಇವಾಗ ನಾವಿದನ್ನ ಮಗುಚಿ ಹಾಕಬೇಕು. ನೀಟಾಗಿ ಮಗುಚಿ ಹಾಕ್ತಾ ಎರಡೂ ಕಡೆ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ ಯಾವ ಥರ ಚೆನ್ನಾಗಿ ಉಬ್ಬಿ ಕೂಡ ಬರ್ತಾ ಇದೆ ಅಂತ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಾಗಿದೆ ಅಂತ ಚಪಾತಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಕಾಯಿಸಿದ ನಂತರ ನಾವು ಇದನ್ನ ತೆಗೆದುಬಿಡ್ಬೋದು. ಇಷ್ಟೇ ನೋಡಿ, ಮೆದುವಾಗಿರುವಂತಹ ಕಾಯಿ ತುರಿಯನ್ನು ಹಾಕಿ ಮಾಡಿರುವಂತಹ ಪದರ ಚಪಾತಿ ರೆಡಿಯಾಗಿದೆ. ನೀವು ನೋಡಿ ಈ ಟೆಕ್ಸ್ಚರ್, ಈ ಚಪಾತಿಯನ್ನು ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದು ಬಂದಿದೆ ಅಂತ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಹೂವಿನ ಥರನೇ ತುಂಬಾ ಮೆತ್ತಗಾಗಿ ಬಂದಿದೆ, ತುಂಬಾ ರುಚಿಯಾಗಿರುತ್ತೆ ಕೂಡ. ನೋಡಿ ಪದರ ಕೂಡ ಎಷ್ಟು ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತ. ಕಾಯಿಯನ್ನು ಹಾಕಿ, ಕಾಯಿ ಮತ್ತು ತುಪ್ಪದ ಕಾಂಬಿನೇಷನ್ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತಿನ್ನೋದಕ್ಕೆ ಬಾಯಿಗೆ ಕೂಡ ತುಂಬಾ ರುಚಿಯಾಗಿರುತ್ತೆ. ಬರೀ ತುಪ್ಪನ ಸವರಿ ಬೇಕಾದರೂ ತಿನ್ಬೋದು. ನೀವೊಂಚೂರು ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆನ ಮಾಡುವಾಗಲೇ ಸೇರಿಸ್ಕೊಂಡ್ರೆ, ಅಂದರೆ ಕಾಯಿ ತುರಿದು ಮಿಕ್ಸಿಗೆ ಸೇರಿಸ್ಕೊಂಡ್ರೆ ಹಾಗೇ ತಿನ್ಬೋದು. ಇಷ್ಟೇ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.